ಮಕ್ಕಳಿಗೆ ಈ ದೇಶದಲ್ಲಿ ಲಸಿಕೆ ಪ್ರಯೋಗ ಹಂತದಲ್ಲಿದೆ. ಆದ್ದರಿಂದ 70ರಿಂದ 80% ಲಸಿಕೆ ಹಿರಿಯರಿಗೆ ಕುಟುಂಬದಲ್ಲಿ ಪಡೆದುಕೊಂಡಾಗ ಮಕ್ಕಳಿಗೆ ಕೋವಿಡ್ ಹಬ್ಬುವುದಿಲ್ಲ. ಇಂದು ಮಕ್ಕಳು ತನ್ನ ಹೆತ್ತವರನ್ನ ಒತ್ತಾಯ ಮಾಡಿ ಲಸಿಕೆ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವೈದ್ಯಕೀಯ ಘಟಕಾಧ್ಯಕ್ಷ ಡಾಕ್ಟರ್ ಶೇಖರ್ ಪೂಜಾರಿ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಲಸಿಕೆ ಪಡೆದ ಹೆತ್ತವರಿಗೆ ರೋಗ ನಿರೋಧಕ ಶಕ್ತಿ ಬಂದು ಅವರಿಗೆ ಕೋವಿಡ್ ರೋಗಕ್ಕೆ ತುತ್ತಾದರೂ ಅದು ಸೌಮ್ಯ ಸ್ವಭಾವದಲ್ಲೇ ಇರುತ್ತದೆ. ಮಕ್ಕಳಿಗೆ ಹೆತ್ತವರಿಂದ ಕೋವಿಡ್ ಬಂದರೂ ಅದು ಸೌಮ್ಯವಾಗಿರುತ್ತದೆ. ಮಕ್ಕಳಿಗೆ 20ರಿಂದ 22 ಲಕ್ಷ ಚುಚ್ಚುಮದ್ದನ್ನು ಎರಡನೇ ಅಲೆಯಲ್ಲಿ ಕೊಡಲಾಗಿಲ್ಲ. ವಾರ್ಷಿಕ 260 ಲಕ್ಷ ಕಡಿತವಾಗಿದೆ. ಅದನ್ನು ಪುನರಾರಂಭಿಸಬೇಕು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆದೇಶದಂತೆ 18 ವರ್ಷದ ಕೆಳಗಿನ ಎಲ್ಲಾ ಮಕ್ಕಳು ತನ್ನ ಹೆತ್ತವರಿಗೆ ಹಿರಿಯರಿಗೆ ಲಸಿಕೆ ತೆಗೆದುಕೊಳ್ಳಲು ಒತ್ತಾಯಿಸುವ 2 ನಿಮಿಷದ ಒಳಗಾಗಿ ವಿಡಿಯೋ, ಆಡಿಯೋ, ಹಾಡು ಅಥವಾ ನಾಟಕದ ಮೂಲಕ ರೆಕಾರ್ಡ್ ಮಾಡಿ ಕೆಪಿಸಿಸಿಯ www.vaccinate-karnataka ವೆಬ್ಸೈಟ್ಗೆ ಜುಲೈ 1ರ ಒಳಗಾಗಿ ಕಳುಹಿಸಿಕೊಡಬೇಕು. ಇದರಲ್ಲಿ ಬೆಸ್ಟ್ 100 ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಒಂದೊಂದು ಟ್ಯಾಬ್ ಅನ್ನು ನೀಡಲಾಗುವುದೆಂದು ಹೇಳಿದರು. ನಮ್ಮ ಕೆಪಿಸಿಸಿಯ ವತಿಯಿಂದ ಮಕ್ಕಳು ವಿಶೇಷವಾಗಿ ಹಳ್ಳಿಯಲ್ಲಿರುವಂತಹ ಹೆತ್ತವರು ಕೋವಿಡ್ ಭೀತಿಯಿಂದ ಅಥವಾ ಲಸಿಕಾ ಭೀತಿಯಿಂದ ಆರೋಗ್ಯ ಕೇಂದ್ರಗಳಿಗೆ ಅಥವಾ ಯಾವುದೇ ಗ್ರಾಮ ಪಂಚಾಯತ್ ನಡೆಯತಕ್ಕಂತಹ ಲಸಿಕಾ ಕೇಂದ್ರಗಳಿಗೆ ಹೋಗಲು ಭಯ ಪಡ್ತಾ ಇದ್ದಾರೆ. ಆದರೆ ಮಕ್ಕಳ ಹಿತಕ್ಕಾಗಿ ಇಂದು ಆ ಭಯವನ್ನು ದೂರ ಮಾಡುವಂತ ಕೆಲಸ ಸರ್ಕಾರ ಮಾತ್ರವಲ್ಲದೆ ನಮ್ಮ ಎಲ್ಲ ಮಕ್ಕಳು 18 ವರ್ಷದ ಕೆಳಗಿನ ಮಕ್ಕಳು ಅದನ್ನು ಮಾಡತಕ್ಕದ್ದು ಎಂದು ನಮ್ಮ ಕೆಪಿಸಿಸಿಯ ಡಿಕೆ ಶಿವಕುಮಾರ್ ಸಾಹೇಬರ ಆದೇಶದಂತೆ ನಾವು ಆ ಮಕ್ಕಳಿಗೆ ಉತ್ತೇಜನ ನೀಡುವುದಕ್ಕೋಸ್ಕರ ಎಲ್ಲ ಮಕ್ಕಳು 18 ವರ್ಷದ ಕೆಳಗಿನ ಮಕ್ಕಳು 2 ನಿಮಿಷದ ಒಳಗಾಗಿ ಒಂದು ವಿಡಿಯೋ ಅಥವಾ ಆಡಿಯೋ ಅಥವಾ ಡ್ರಾಮಾ, ನಾಟಕ ಇದು ಯಾವುದೇ ಇರಬಹುದು, ಅದನ್ನ www.vaccinate-karnataka ಕಳಿಸಿದರೆ ಒಳ್ಳೆಯ ಮಕ್ಕಳ ಯಾವುದು ಆ ಕಾರ್ಯಕ್ರಮ ಮಾಡಿದಂತಹ ಒಳ್ಳೆಯ 100 ಮಕ್ಕಳಿಗೆ ಕೆಪಿಸಿಸಿಯ ವತಿಯಿಂದ 100 ಟ್ಯಾಬ್ಗಳನ್ನು ಕೊಡುತ್ತೇವೆ ಎಂಬುದಾಗಿ ನಮ್ಮ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಅದನ್ನ ಘೋಷಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀರಜ್ ಪಾಲ್, ಅಭಿಷೇಕ್ ಉಳ್ಳಾಲ್, ರಜನೀಶ್ ಕಾಪಿಕಾಡ್, ಲಾರೆನ್ಸ್ ಡಿಸೋಸಾ, ಗಣೇಶ್ ಪೂಜಾರಿ, ನಜೀರ್ ಬಚಾಲ್, ರಮಾನಂದ್ ಪೂಜಾರಿ, ಎಸ್ಕೆ ಚೌಹಾಣ್, ಯೋಗೀಶ್ ನಾಯಕ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.